ಗಿಡಮೂಲಿಕೆಗಳ ಸತ್ವವುಳ್ಳ ಮೇಡ್ ಇನ್ ಭಾರತ್ ಮೇಧಾ ನ್ಯಾಚುರಲ್ ಕೋಲಾ ಲೋಕಾರ್ಪಣೆ ಸೆಪ್ಟೆಂಬರ್ 17ರಂದು ಅಂಬಾಗಿಲು ಅಮೃತ್ ಗಾರ್ಡನ್ನಲ್ಲಿ ನಡೆಯಲಿದೆ ಎಂದು ನಗರಸಭಾ ಸದಸ್ಯ ವಿಜಯ್ ಕಡೂರು ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಯುವ ಜನತೆ ವಿದೇಶಿ ತಂಪು ಪಾನೀಯ ಮತ್ತು ಆಹಾರ ಪದ್ಧತಿಯ ಸುಳಿಗೆ ಸಿಲುಕಿ ಆರೋಗ್ಯ ಜೀವನೋಲ್ಲಾಸ ಕಳೆದುಕೊಳ್ಳುತ್ತಿದೆ. ಭಾರತೀಯ ಆಹಾರ ಸಂಸ್ಕೃತಿ ಇಲ್ಲಿನ ಗಿಡಮೂಲಿಕೆಗಳ ಸತ್ವವನ್ನ ಜನ ಮರೆತೇ ಬಿಟ್ಟಿದ್ರು. ಈ ನಿಟ್ಟಿನಲ್ಲಿ ಯಾವುದೇ ರಾಸಾಯನಿಕಗಳಿಲ್ಲದೆ ಕೃತಕ ಬಣ್ಣ ಬಳಸದೆ ಪ್ರಾಚೀನ ಕಾಲದಿಂದ ಬಳಸುತ್ತಿದ್ದ ನಮ್ಮ ಆರೋಗ್ಯದ ಗುಟ್ಟಾಗಿದ್ದ ನೈಸರ್ಗಿಕ ಆಹಾರ ಪದಾರ್ಥ ಮತ್ತು ಆಯುರ್ವೇದ ಸತ್ವವುಳ್ಳ 10 ಗಿಡಮೂಲಿಕೆಗಳನ್ನು ಬಳಸಿ ಮನ್ವಂತರ ನ್ಯೂಟ್ರಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಆಶ್ರಯದಲ್ಲಿ ಮೇಧಾ ನ್ಯಾಚುರಲ್ ಕೋಲಾ ತಯಾರಿಸಲಾಗುತ್ತದೆ ಎಂದು ತಿಳಿಸಿದರು. ಬೆಂಗಳೂರಿನ ಶ್ರೀರಾಮದಾಸ ಆಶ್ರಮದ ಶ್ರೀ ಶಕ್ತಿ ಶಾಂತಾನಂದ ಮಹರ್ಷಿ ದೀಪ ಪ್ರಜ್ವಲಿಸಿ ಆಶೀರ್ವಚನ ನೀಡಲಿದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ನೂತನ ಉತ್ಪನ್ನ ಬಿಡುಗಡೆಗೊಳಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಕ್ತಿ ಶಾಂತಾನಂದ ಮಹರ್ಷಿ, ಆನಂದ ಶೆಟ್ಟಿ, ರಾಧಾಕೃಷ್ಣ ಮೆಂಡನ್ ಇದ್ದರು. ಗಿಡಮೂಲಿಕೆಗಳಿಂದ ರಚಿಸಲ್ಪಟ್ಟಿರುವಂತಹ ಒಂದು ಪಾನೀಯ ನಮ್ಮ ಮಾರ್ಕೆಟಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಅದನ್ನು ನಾಡು ಸೆಪ್ಟೆಂಬರ್ 17ನೇ ತಾರೀಕು ಭಾನುವಾರ ಬೆಳಿಗ್ಗೆ ಅದನ್ನು ಲೋಕಾರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ವಿಚಾರದ ನಿಮಿತ್ತ ನಮ್ಮ ಜೊತೆ ಪತ್ರಕರ್ತರ ಮಿತ್ರರ ಜೊತೆ ಹಂಚಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಕರ್ತರ ಭವನದಲ್ಲಿ ಸೇರಿದ್ದೀವಿ. ಈ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ತುಂಬ ವರ್ಷಗಳಾಗಿ ಯೋಚನೆ ಮಾಡ್ತಾ ಇದ್ದೆ. ಈಗ ಅದಕ್ಕೆ ಒಂದು ಅವಕಾಶ ಬಂದಿದೆ. ಏನಕ್ಕೆ ಸನ್ಯಾಸಿಗಳು, ಸಂತರು, ಮಹರ್ಷಿಗಳು ಈ ಪಾನೀಯಗಳು ಸೇಲ್ ಮಾಡೋದು ಅಲ್ಲ, ಆ ಒಂದು ಫೀಲ್ಡಲ್ಲಿ ಬಂದಿರೋದು, ಅದರಲ್ಲಿ ಸೇವೆಯ ಏನು ಅಂಶ ಇದೆಯಾ, ಸರ್ವಿಸ್ ಇದೆಯಾ, ಈ ಥರ ಎಲ್ಲ ಡೌಟ್ ಇರುವವರು ತುಂಬ ಇದ್ದಾರೆ. ಡೌಟ್ ಏನು ನಿಮಗೆ ಬೇಕಾಗಿಲ್ಲ. ಒಂದು ಬಿಸ್ನೆಸ್ ಪರ್ಪಸ್ ಅಲ್ಲ ನಮ್ಮ ಮೈಂಡಲ್ಲಿ ಇರೋದು. ತುಂಬ ವರ್ಷಗಳಾಗಿ